ರೀಲ್ಸ್ ಟ್ರೈ ಮಾಡ್ತಂದಿಲ್ಲ. ನನಗೆ ವ್ಯೂಸ್ ಮೇನ್ ಬರೋದೇ ನಮ್ಮಿಬ್ಬರಿಂದ. ನೀನ್ ಅಲ್ಲಿಂದ ಅಲ್ಲಿ ಒಂದು ಕೊರಿಯೋಗ್ರಾಫರ್ ಒಂದು ದುಃಖದ ವಿಷಯ. हाय गाइस, वेलकम बैक टू माय यूट्यूब चैनल डियर लाइफ ऑफ रश्मिता. इन्हें दादा दालिजी ರೀಲ್ಸ್ ಟ್ರೈ ಮಾಡ್ತಂದಿಲ್ಲ ಬಿಕಾಸ್ ಇನ್ ಎಕ್ಸಾಮ್ ಮುಗಿದ್ದಿ. ಸೊ ಅಂಚ ಮುಕ್ಕಲ್ ನೊಟ್ಟಿ ನೀ ಕಾಣದಿಲ್ಲ ಹೇಗೆ ಬಾಕರಿ ವ್ಲಾಗ್ ಇದೆ ಎಂತದು ಕಂಟೆಂಟ್ ಎಂತ ರಾಕೆಟ್ ತೋರಿಸ್ಬೇಡ. ಇವರ ಚಾನೆಲ್ಗೆ ವ್ಯೂಸ್ ಮೇನ್ ಬರೋದೇ ನಮ್ಮಿಬ್ಬರಿಂದ. ಕೋಟಿ ಅಂತರ. ಇವರನ್ನ ನಾನು ಇಂಟ್ರೊಡಕ್ಷನ್ ಮಾಡಿ ಕೊಡ್ತೇನೆ. ನಮ್ಮದು ಇದು ಎಡಮೊಂಡೆ ಟೀಮ್ ಆಯ್ತು. ಇದು ನಮ್ಮದು ಎಡಮೊಂಡೆ ಟೀಮ್. ಎಂತ ಹೇಳ್ತಾರೆ ನಮ್ಮನ್ನು ಮೇನ್ ಯಾನ್ ಫಸ್ಟ್ ನಿಕ್ಲಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ಪೆ. ಏನು ಬರೀ ತುಪ್ಪುನ್ ಜೇಸ್ನಕ್ಕ ಹಾಯ್ ಆಸ್ತಾ ಗೊತ್ತಲ್ಲ ನಮ್ಮ ಯಾರಿದು ಚಪ್ರಿ. ಇದು ಬ್ಲೂ ಫಾದರ್ ನೀಲಪ್ಪ. ಕಮೆಂಟ್ ಮಾಡಿ ಹೀಗೆ ಮಾಡಿ ಚಪ್ರಿ ಅಂತ ನಾವು ಅವನದ್ದು ಇದು ಬರಬೇಕು. ಇವರಿಬ್ಬರು ಲವ್ವರ್ಸ್ ನಮ್ಮ ಕ್ಲಾಸ್. ಅಲ್ಲ ಆಯ್ತಾ, ಅವನ ಲವ್ವರ್ ಇಲ್ಲಿಗೆ ಹೋಗಿದ್ದಾರೆ. ಇವ ಅಭಿಷೇಕ್. ಸಾರಿ, ಯಾರು ಇವ ಕ್ಯಾಮರಾದಲ್ಲಿ ಕಾಣುದಿಲ್ಲ. ಕೈ ಎತ್ತ ಅಭಿ. ಇವ ಅಭಿಷೇಕ್, ಇವ ಸಿದ್ದು, ಇವರು ಕಾಣಿಸ್ತಿಲ್ವೇ? ಬೇಡವಾ ಇವರು ಫ್ರೆಂಡ್ ಆಫ್ ಅಭಿಷೇಕ್ ನೀಲಪ್ಪ and ಸಿದ್ದು. ಇದು ಡ್ಯಾನ್ಸ್ ಜಾಯಿನ್ ದಿಸ್ ಗ್ರೂಪ್ ಎಡಮಣೆ ಇದರಲ್ಲಿ ಒಬ್ಬ ಮಿಸ್ಸಿಂಗ್, ಪ್ರವೀಣ್ ಒಬ್ಬ ಮಿಸ್ಸಿಂಗ್. ಅದೆಲ್ಲ ಇದಾವೆ ನಿನ್ನೆ ವಿಡಿಯೋಗಳಲ್ಲಿ ಸಿಕ್ಕಿದ್ದ. ಸ್ವಲ್ಪ ಮಾನಸಿಕ ಅಸ್ವಸ್ಥ. ಯಾರು ಮಾನಸಿಕ ಅಸ್ವಸ್ಥ? ಇಬ್ಬರು ಲವ್ ಬರ್ಡ್ಸ್ಗಳು ಡ್ಯಾನ್ಸ್ ಮಾಡ್ತಾರೆ, ನಾವು ನೋಡ್ಲಿಕ್ಕೆ. ಇದೆಲ್ಲ ನೋಡಿ ಅಂತ ಇನ್ಸರ್ಟ್ ಒಬ್ಬರದ್ದಾದ್ರೂ ಉಂಟಾ? ಏನಾಗ್ತದೆ ಎಂತ ಸ್ವಲ್ಪ ಲಾಂಗ್ ಹೇಗೆ ಮಾಡಿ ಇಲ್ಲಿಗೆ ನೋಡು, ಹಾಗೆ ಹೇಗೆ ಇದ್ದಾರೆ. ಅಭಿ ಸ್ವಲ್ಪ ಲಾಂಗ್ ಅಭಿ ಮರ ಹತ್ರ ಮಾಡಿ. ಹೌದಿಲ್ಲಿ ಕಾಣುದಿಲ್ಲ, ಇಂದೋಗಿ ಅಲ್ಲಲ್ಲಿ ಇನ್ನು ಸ್ವಲ್ಪ ಹೆಂಗಲ್ಲ ತುಳು ಬ್ಲಾಗ್ ಅಣ್ಣ ಮೂಲಪುರ ಮಾತ ಕನ್ನಡ ಕುಳಿಸುವ ಹೆಂಗೆ ಕನ್ನಡ ಬರ್ತೇವೆ. ಅನ್ನ ಅಲ್ಲಿ ಇದು ಬಿಡು ಇದು ಕೈ ಹೀಗೆ ಆಮೇಲೆ ಫಸ್ಟ್ ಆ ಕಡೆ ಜಂಪ್ ಆಯ್ತು. ತುಮಲ್ಲೆ ಏನ್ ನೋಡ್ಲಿಕ್ಕೆ ಆಗ್ತಿಲ್ವಾ? ವಿಡಿಯೋ ಮಾಡಿದ್ರೆ ಅಡ್ಡ ಮಾಡಾಯ್ತಾ? ಅಡ್ಡವಾ? ಬ್ಲಾಗ್ ದಿಪ್ಪುನ ಅಡ್ಡ ಅದು ಅಡ್ಡ ಅಲ್ಲ, ಸ್ಟ್ರೇಟ್ ಬೇಕು. ಸ್ಟ್ರೇಟ್ ಆಗಿ ಬ್ಲಾಗ್ ಮನ್ಪುನ ವಿಡಿಯೋ ಅನ್ಪುನ ದಾದನಪ್ಪ ಪ್ಲೀಸ್ ಕಲಿಸಿ ಆಯ್ತಾ? 1 2 3 ಸ್ಟಾರ್ಟ್. ಅಣ್ಣ ಇಲ್ಲಿಗೆ ಕೇಳು, ಕೋಳಿಗೆ ಪೆಟ್ಟೆಂಗೆ ಸಮಥಿಂಗ್ ಬರುವಾಗ ಅದು ಇದು ಬ್ರಹ್ಮರಕ್ಷಸ ಬಂದಾಗ ಹಿಂದೆ ಹೋಗಿ, ನೀವು ಅಷ್ಟು ದೊಡ್ಡ ಗ್ರೌಂಡ್ ಕೊಟ್ಟಿದ್ದೇವೆ. ನಾನೆಲ್ಲಿಂದ ಬರ್ಬೇಕಾ? ನೀನ್ ಅಲ್ಲಿಂದ ಅಲ್ಲಿ ಔಟ್ ಆಫ್ ದಿ ಏನಾಗ್ತುಂಟು? ತಕ್ಷಣ ಎಂಟ್ರಿ ಆಗಿ ಆಯ್ತಾ? ಇದು ಕೊರಿಕೆ ಪೆಟ್ ಸಮಥಿಂಗ್ ಆಗ ನಾವು 1 2 3 ಕೌಂಟ್ ಹೇಳ್ತೀವಿ. ಸ್ವಲ್ಪ ಇಚ್ಚದ ನೀ ಸ್ವಲ್ಪ ಇಚ್ಚದ ಬಿಚ್ಚು ಎಲ್ಲರಿಗೆ 1 2 1 ಗೋ. ಇವನಿಗೆ ಕೊಡು, ಅದು ಸಾಂಗ್ ನಾವು ಹಾಕುವ. ಅದು ಇವನಿಗೆ ಅಲ್ಲಲ್ಲ, ಸಾಂಗ್ ನಾವು ಹಾಕುವ. ಇವನಿಗೆ ಸಾಂಗ್ ಒಂದು ಡ್ಯಾನ್ಸರ್ 1, ಡ್ಯಾನ್ಸರ್ 2, ಡ್ಯಾನ್ಸರ್ 3. ಮುಕ್ಕಲು 3 ಜನ ಡ್ಯಾನ್ಸರ್ಸ್ ಗೊತ್ತಂడి. 3 ಜನ ಡ್ಯಾನ್ಸರ್ಸ್, ಒಂದು ಕೊರಿಯೋಗ್ರಾಫರ್, ಒಂದು ಫೋಟೋಗ್ರಾಫರ್, ಸಾರಿ ವಿಡಿಯೋಗ್ರಾಫರ್. ಚೆಂಡೆ ಒಂದುಂಡು ಟೌನ್ ಹಾಲ್ಡ್ ಅವಳು. ನೀವು ಚೆಂಡೆಗೆ ನಲ್ಲೀರಾ?
ಫೈನಲಿ ಎಂಗಲ್ನ ಡ್ಯಾನ್ಸ್ ಆಯ್ತು ಆಯ್ತು ಒಳ್ಳೆ ಕೊಡ್ತೀನಿ ಆಗಿದೆಯಾ? ಅನ್ನೊಂದು ಪಾಡು Comedy ಯಾರು ಆಗಿದೆ. ಬ್ಲಾಗ್ ಮಂತಿತ್ತ ಎನ್ನಕ ಕಾಲ್ ನಂಗೆ send ಮಾಡ್ತೀನಿ ಮಾಡು. ಎಲ್ಲ send ಮಾಡು, ನಾನು adjust ಮಾಡಿ ನೋಡ್ತೀನಿ. ಕೆಲವು ವಿಡಿಯೋಸ್ ನಾನು ನನ್ನ ಮಕ್ಕಳು number ಪ್ರಾಕ್ಟೀಸ್ ಹಾಕು. ತಿಚ್ಚು ಅಲ್ಲಿ ಜಲೊಂದು ಏನಂದಿ ಬಾರಿ ಬಂಗೊಡು ವಿಡಿಯೋ Hello. ಮಾಡ್ತಿದ್ದೆ ಅವು ಎನ್ನಕ ಕಾಲ್ ಮಾಡ್ತಿದ್ದು ವ್ಲಾಗ್ನ ಆತಿದ್ದು ಹೆಂಗೊಂದು ನಾನು ಯೂನಿಯನ್ ಡೇಗೆ ಈ ಡ್ಯಾನ್ಸ್ ಅನ್ನು ಕಂಟಿನ್ಯೂ ಮಾಡ್ಕೋ ದೇಶನಕ್ಕತ್ತಲ್ಲಿ ದೊಂಬುಡು ಅಂತ ಮಕ್ಳು ಪ್ರಾಕ್ಟೀಸ್ ಅನ್ಮೇಲೆ ಲಾಸ್ಟಿಗೆ ಆಯ್ತು ಕೊರಿಯೋಗ್ರಾಫರ್ ಗೊತ್ತಿನ ನಿಖಿಲ್ ವಿಡಿಯೋ ತೂತೋಡ ವಿಡಿಯೋ ಪೋಂಡು ಕಾಲು ವಿಡಿಯೋ ಉಂಡು ಮರಡ ಹೋಗುವ ನಾವು ಏ ಒಂದು ದುಃಖದ ವಿಷಯ ನಾನು ಇಷ್ಟು ಹೊತ್ತು ವ್ಲಾಗ್ ಮಾಡಿದ್ದು ಎಲ್ಲ ಡಿಲೀಟ್ ಆಯ್ತು ಅಂತ ನನಗೆ ಕಾಲ್ ಮಾಡಿ ಏನು ಓಕೆ ಎಷ್ಟು ಸಿಂಪಲ್ ಆಗಿ ನನಗೆ ಬೇಕಾದದ್ದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಅವರನ್ನೆಲ್ಲ ಇಟ್ಕೊಂಡು ನಾನು ಎಂತ ವ್ಲಾಗ್ ಮಾಡುದು ಯೂನಿಯನ್ ಡೇಗೆ ಬಾ ಯೂನಿಯನ್ ಡೇ ಯಾವಾಗ ಅಂತ ಸತ್ಯ ಗೊತ್ತಿಲ್ಲ ಗೊತ್ತಾದ ನಂತರ ಹೇಳ್ತೇನೆ ಮಾತಾಡು ಏನಾದ್ರು ಏ ಇನ್ನು ಅಡೆ ಪೋಯಾವೆ ನಾವಿಬ್ಬರು ತುಂಬಾ 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 ಕಷ್ಟಪಟ್ವಿ ಏನು ಕಷ್ಟಪಟ್ಟಿಲ್ಲ ಈ ನಮ್ಮ ಚುಟ್ಟು ತುಂಬಾ ಕಷ್ಟಪಟ್ಟ ಆದ್ರೆ ರೆಕಾರ್ಡ್ ಆಗ್ಲಿಲ್ಲ ಏನ್ ಮಾಡುದು ಏನ್ ಮಾಡ್ಲಿಕ್ಕಿಲ್ಲ ಮನೆಗೆ ಹೋಗುದು ಅಕ್ಕನಿಗೆ 2 ಬೈದು ಬಾಬಾ ಎಲ್ಲರ ಇವರ ಹತ್ರ ಕ್ಲಿಪ್ ಉಂಟು ಅದನ್ನ ತೆಗ್ದಾಕ್ತೇನೆ ಸಬ್ಸ್ಕ್ರೈಬ್ ಟು ರಶ್ಮಿತ್ ಚಾನೆಲ್ ತಮ್ಸಪ್ ಯಾರು ಕಾಣುದಿಲ್ಲ ತಮ್ಸಪ್ಪಿಗೆ ನಾನೇ ತಮ್ಸಪ್ ಮಾಡೋಣ ರೆಡಿ ತಡಿ 1 2 3 ಹೋಗುವ ಬಾಯ್ ಎಷ್ಟೇ ಸತಿ ಅವನು ಬರ್ತಾನೆ ಇಲ್ಲ ಅಲ್ಲಿ ಕನೆಕ್ಟ್ ಮಾಡಿ ಕಟ್ ಮಾಡ್ತೇನೆ ಕೊರಿಯೋಗ್ರಾಫರ್ಗೆ ಬಚ್ಚಿನ ವಿಡಿಯೋಗ್ರಾಫರ್ಗೆ ಬಚ್ಚಿನ ಆಡಿಯನ್ಸ್ಗಳ ಬಚ್ಚಿನ ಅಂತ ಎಂಗ್ಳು ತಿಂಟಿಂಗ್ ತಿಂದ್ರೆ ಬೈತ ನಾಳೆ ಕುದಾರು ಹೋಯ್ ಮಾಡ್ರಂತ ಮಲ್ಲ ಮೆನು ಬತ್ತಂದಿರು ಎಡಲೆ ಗೊತ್ತಿತ್ತು ಹೆಂಗು ಶೇರ್ ಇಟ್ಟಿರ್ತೀನಲ್ಲ ಶೇರ್ ಇಟ್ಟಿರ್ತೀನಿ ಅಂದಿದೆ ಅದನ್ನ ಟೂ ತಿಂಗ್ಳು ಡಿಸೈಡ್ ಮಾಡ್ತಾರೆ ಹಾಂ ರೆಡಿ ರೆಡಿ ಸ್ಟಾರ್ಟ್ ಆಯ್ತಲ್ಲ ಸ್ವಲ್ಪ ಏನು ಜಾತಿ ಗೊತ್ತಾ ಒಂದು 4 ಇಂಗ್ಲೀಷಲ್ಲಿ ಮಾತು ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿಬಡಿ ಮೈ ಸ್ಪೀಚ್ ಇಸ್ ಎಂಡ್ ಕತ್ತವು 12 ಆಗಲಿಲ್ಲ ಏ ನೀನು ನನ್ನದು ಹೆಸರು ಹೇಳಿ ನೋಡುವ ರಶ್ಮಿಕಾ ನಿಂಗೆ ಯಾವುದ್ರಲ್ಲಿ ಬೀಳ್ತದೆ ಅಂತ ಇಲ್ಲ ಇವುಂಟಲ್ಲ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಟಾರ್ಟ್ ಆಗಿ 1 ವರ್ಷ ಕಳೀತು 1.5 ಫಲಸ ಅಲ್ಲ ವರ್ಷ 1 ವರ್ಷ ಕಳೀತು ಆದೇ ಸರಿಗೆ ನನ್ನ ಹೆಸರು ಗೊತ್ತಿಲ್ಲ ಅಂದತ ಸಾರಿ ನನ್ನ ತುಳುವಾಗ ನೀ ಉಂಟಲ್ಲ ನನ್ನ ತುಳು ಹೋಗುದಾ ಶೇ ಅಬಿಗೆ ಈಗ ಹರ್ಟ್ ಆಯ್ತು ಬಾ ಏ ವಾಟ್ ನೀನಾ ನೀನು ಇಂಗ್ಲೀಷಾ ಇಲ್ಲೊಂದು ಯಾವ ಎಲ್ಲಿದೆ ಇಲ್ಲಿ ಒಬ್ಬರು ಇಂಗ್ಲೀಷ್ ಹಲೋ ಬಾಯ್ ಇವ NCCಗೆ ಹೋಗುದು ಟ್ಯೂಸ್ಡೇನಾ ಮಾಡಿದ್ದೇನೆ ಹಾಂ ಥ್ಯಾಂಕ್ ಯು ದಾದಾ ಒಂದಿದೆ
ಎಂಕಲ್ಲ ಬರ್ತದೆ ಪಿಜ್ಜಾ ತೆಪ್ಪಾರೆ ಮರೆಯಲ್ಲ ಅಷ್ಟಕ್ಕ ಸ್ನ್ಯಾಪ್ ಮಾಡಿ ಹೆಂಗಲ್ಲ ಸ್ನ್ಯಾಪ್ ಇರಿದ್ದಾರ ಸ್ನ್ಯಾಪ್ ದೇಶ್ ನಮ್ಮ ಎಣ್ಣೆಟ್ಲ ಅವ್ರೇಂಡಿ ಹೆಂಗಲ್ಲ ಪಿಜ್ಜಾ ತಿನ್ನೊಂದುಲ್ಲ ತಿಂದೆ ಗಿಫ್ಟ್ ಕಾಣಿಯಲ್ಲ ಬೈಡ ಈ ಪಾಂಡ್ ಹೋಗುವ ಇದೆ ಇದೆ ಬ್ಯಾಗ್ ಫಸ್ಟ್ ಲಾಸ್ಟ್ ಕೃಷ್ಣನ ಮೂರ್ತಿ ಚಪ್ಪ ಕೃಷ್ಣ ಕೃಷ್ಣ ದೇವರಲ್ಲಿ ಕ್ಯೂಟ್ ಫಸ್ಟ್ ಫ್ಲೋರ್ಗೆ ಹೋಗಿ ಐದು ಇಂಕೊಂದು ಮಂತದೇರ್ಗೂ ಸೇವಿಂಗ್ ಅನ್ನದೇ ತೊಂದು ಜಾತಿ ಗೊಂಬೆ ಇದು ಎಲ್ಲಿ ಜೋಕುನ ಫೀಲ್ ಇರೋದು ಅದು ಹುಡುಕುನ ಯಾವ ಬರ್ತೀನಿ ನಿಖಲು ಒಂದೇ ತಂದಿರ್ತಾರದೆ ಆಗ ಬಂತು ಬೆಚ್ಚ ಡಾಲ್ ಉಂಡು ಡಾಲ್ ಅಂದರೆ ಡಾಲ್ ಕೊರಲಿ ಪಿಲಿ ಕೊರಲಿ ಇಂಕೊಂದು ಖುಷಿಯ ಬಿದ್ದಿಗೆ ಕಿನ್ಗಿನ್ಯ ಪೆಟ್ಟಿಗೆ ಅವನ ಹಾಕಿಲ್ಲ ಎಷ್ಟೊಂದು ಸೋಕುಂಡಿ ಗ್ಲಾಸ್ ಬರ್ತದೆ ಮುಂದೆ ನಾಡ್ಗ ಸತ್ಯ ಬನ್ನಡಿ ಬಾಯ್ಸ್ನಾಗಲಿ ಗಿಫ್ಟ್ ಕೊಡ್ತೀನಿ ಅದು ಬಂಗದ ಬೆಲೆ ಹೋಗೈತಿ ನಾನೊಂದು ಇಂದು ಫ್ಲೋರ್ ಉಂಡ ಏ ಪೇಟೆ ಕೊರಲಿ ಬೆಸ್ಟ್ ಈ ಮುಡಿನಿಗಲ ಅದೇ ಮುಟ್ಟ ನಾಡಂದು ಮೂಲೆ ಇತ್ತು ಜೇಷ್ನಕ್ಕ ನಮ್ಮ ಫೇವ್ರೇಟ್ ಪೂಪು ಹೆಂಗೊಂದ ಎವಿಲೈ 85 ಕಿಂಗ್ ಹಾಂ ಮಿನಿಯೇಚರ್ಸ್ ಇದು ಯಾರು ಇದು ಆಸ್ತಂದು ಗಂಡ ಒಂದು ಎರಡು ಗೊತ್ತು ವಾ ಶಿವ ಶೋಕುಂಡತೆ ಮೂಲಲ್ಲೇ ಶದೇರ್ ನಮ್ಮ ಬೈದಿನಿ ಏರ್ನ ಗಿಫ್ಟ್ ಏರ್ ನಮ್ಮ ಅನ್ಕೊಂಡ ನಮ್ಮನೆ ಗಿಫ್ಟ್ ತಗೋಣ ತಾಜ್ ಮಹಲ್ಗೆ ಹೆಂಗ್ಲ ಸಂಬಂಧ ಇದ್ದಿ IAS ದಿಸ್ ಒನ್ IAS ತಕ್ಕ ದೀಪ ಜಾಸ್ತಿ ಅಯೋಧ್ಯೆ ಉಂಟು ಒಂದು ಫೋಟೋ ಫ್ರೇಮ್ಸ್ ಬೊಕ್ಕ ವಾಲ್ ಹ್ಯಾಂಗಿಂಗ್ ಉಂಡು ವಾ ಲಕ್ಷ್ಮಕ್ಕ ಮಿನಿ ಅನ್ನೋ ವ್ಲಾಗ್ ತೊಗೊಂಡಿತ್ತಾಡ ಪಂಡೆ ಅಂತ ವ್ಲಾಗ್ ತೊಗೊಂಡಿತ್ತಾಡ ಬೋಡಿತ್ತಾಡ ತೊಂದೆ ಹಿಂಗೆ ಇಂಚಿನ ಇಷ್ಟ ವಾಲ್ ಈಗ ಫೋಟೋ ಪಾಡುವ ಅಂದ ಔಟ್ ಶೋಕನ್ ಬುದ್ಧ ಏನಂದು ಗುಡ್ಡೆ ಮೂಲೆಗಳು ಸೋಪು ಪಾಂಡು ಬುಕ್ಕೊಂದು ಒಂದಾದ ಬೆಸ್ಟ್ ಟೀಚರ್ ಗ್ರೇಟ್ ಟೀಚರ್ ವೆನ್ ಯು ಚೇಂಜ್ ಯುವರ್ ಥಾಟ್ಸ್ ರಿಮೆಂಬರ್ ಟು ಅರ್ಥ ಐತಿ ಒಂದು ಟೀಚರ್ಸ್ ಹಾಗೆ ರಶ್ಮಿ
ಒಂದು ಹೌದೇ ಆಸ್ತ ಬೋಕ ಆಸ್ತ ನಾನು ಯಾರವಲ್ಲಿ ಒಂದು ರಶ್ಮಿ ಬಕ ರಶ್ಮಿ ನಾನು ಮುಳುಪನ್ ಮಾತು ಇಂಕುಲೆ ಬಲಿ ಒಂದು ಇದೇ ಬಲಿ ಒಂದು ರಶ್ಮಿ ನಾನು ಅದು ರಶ್ಮಿನ ರಡ್ಡು ಮೂಜಿ ಜೋಕು ಕೂಲಿ ಬ್ರಷ್ ಮಾಡ್ತಾರೆ ಕಂಡೆ ಬಾಲಿಡ ಒಂದು ಲವರ್ಸ್ ನಕ್ಲಿ ಇದ್ದಿನ ಸೆಕ್ಷನ್ ಒಂದು ಪ್ರೈಸ್ ಉಂಡತೆ ಮೂರು 3350 ಆತ ಕಾಸು ಇರ್ತದ ನಮ್ಮ ಮೂಲಿತ್ತದ ಬೂರುವ ಟಿಕನಾ ದಿ ಮುಂದೆ ಕೊರಲಿ ಬೆಸ್ಟ್ ತರಾಡಲು ಅಂದ ಆಯ್ಗವು ತರ ಆಡೋದು ಅದಂತೆ ಇದನ್ನ ಪಾಂಡ ಕೊರಲಿ ಇದನ್ನ ಹೋಲ್ಡರ್ಸ್ ಕೊರಲಿ ಮತ್ತೆ ಟೀಚರ್ಸ್ ये 7th स्टैंडर्ड है इंकु इंक दालोड ಒಂದೊಂದಿನ ತನ್ನ ಇಂಕು ಇಷ್ಟ ಇಂಕು ಇಷ್ಟ ಅದೇ ಮುಂದೆ ಇದ್ದೀನಿ ನನಗೆ ಮಾತಾಡ್ತೀನಿ ಅದೇ ಹೆವಿಲ್ಲ ಇದ್ದ ಈಗಲ ಮಸ್ತ್ ದೃಷ್ಟಿಗೂರು ನಂಚಿನ ಒಂದಿತ್ತು ಮೂರು ಟಾಯ್ಸ್ ಉಂಟು ಟಾಯ್ಸ್ ಅವು ಬನ್ನಿ ನಡೆ ಮುಟ್ಟ ಹೋಗಿ ಅಂತ ಹಾಗೆ ಸೂಪರ್ ಮ್ಯಾನ್ ಇಷ್ಟ ಅಂದ ಸಾರಿ ಏರಾರು ಟಾಸ್ ಇದು ಕಮ್ಮಿ ಅವೆಂಚ್ ಪೆನ್ ಪೆನ್ಸಿಲ್ ಕೊಡಲಿ ಹೇಗಿಂಚ ಜೋಕ್ಲಿಗೆ ಇಷ್ಟ ಆಪ್ ನಂಚಿನ ಪುಣತಿ ಐಸ್ ಒಂದು ಡೈರಿ ಅಂದ್ ಎನ್ನ ಪ್ರಕಾರ ಲಾಕಿಜ್ಜಿ ಒಂದಿದೆ ಡೈರಿಯಾ ಇಂಕಿಷ್ಟ ಎನ್ನಂಚಿನಲ್ಲಿ ಡೈರಿ ಕೊಂಡು ನನ್ನ ಸ್ಟೋರಿ ಬರೀಪ ಇರ ಮೆಗ್ಗೆ ಕೊಂಡದ ಅದು ಬಂತು ಪೈ ಏಯೋ ಏಯೋ ಬಾಯ್ಸಿಗೆ ಗಿಫ್ಟ್ ನಾಡಿನದು ಬಂಗದ ದಾಲುಂಡ ಬಾಯ್ಸಿಗೆ ಗಿಫ್ಟ್ ನಾಡಿನದು ಬಂಗದ ದಾಲುಂಡ ಬಾಯ್ಸ್ ದಾದ ಬರ್ತೀನಿ ರಿಯಾನ್ ಬ್ಲಾಗ್ ತೂಪಿರತ್ತ ಕಾಮೆಂಟ್ ಇಡು ಬನ್ನಿ 2 ಗಂಟೆಲ ಬಾಯ್ಸ್ ಏರನಲ್ಲಿ ತೋಂದಿತ್ತಾಡ ಬನ್ನಿ ನಿಮಗೆ ದಾದ ಇಷ್ಟ ಗಿಫ್ಟ್ ಅತ್ತ ಈಗ ನಾಲೆಜ್ ಸಿಕ್ಕದು ಬಾಯ್ಸಿಗೆ ದಾದ ಗಿಫ್ಟ್ ಕೊಡ್ತೀನಿ ಫೈನಲಿ ಸಾಧಾರಣ ಫೈನಲ್ ಇಂಕ್ಲು ನೀನು ಡಿಸೈಡ್ ಮಾಡ್ತ ಮೆಸ್ಸಿ ಆರಾಮೆಗ್ಗೆಗೆ ಫುಟ್ಬಾಲ್ ಇಷ್ಟ ಫುಟ್ಬಾಲ್ ಯಾಕ ಮೆಸ್ಸಿ 10 ಸಿಂಚಾನ್ ಒಳ್ಳೆಯರು ಅಲ್ಪ ಅವೆಂಜರ್ಸ್ ಎಸ್ ಮೆಸ್ಸಿ ಇಡೀ ವಿಸಿಟ್ ಕೊಡೋದು ಅದು ಶೋಕ್ ಉಂಟು ಈಗ ಒಂದು ಇಷ್ಟ ಬಿಗ್ ಬಾಸ್ ಲಕ್ಕೆ ಜಗನ್ ಜ್ಯೂಸ್ ಲಾಕ ತೋಜ ನಮ್ಮ ಜ್ಯೂಸ್ ಹತ್ತಿ ಮೂರು ಬ್ರೋ ಐ ಅಂಡರ್ಸ್ಟ್ಯಾಂಡ್ ಒಂದೇನು ಪತ್ತೊಂದು ಉಂಡತೆ ಪ್ರ್ಯಾಂಕ್ ಮನ್ಪುಲಿ 2 ಗಂಟೆ ಜ್ಯೂಸ್ ಒಂದು ಪರ್ರೆ ಕೊರುಡು ಗ್ಲಾಸ್ ತಕ್ಕೊಂಡು ಆಲಿತೆ ದಕ್ಕಲೆ ಈ ರೀತಿ ಬಂತಾರೆ ಒಂದು ರೆಡ್ ಗ್ಲಾಸ್ ಉಂಟು ತಲೆ ಜ್ಯೂಸ್ ಲಾಗ ನಿಜ ಈ ಒಂದು ಶಾಪ್ದು ಕುದರ್ದು ಅದು ಎಂಗಲ್ಲ ಕಾಲೇಜ್ ಅವಲ್ಲವೇ ಆಯ್ತು ಎದುರ್ದು ಶಾಪ್ ತುಳು ಮಸ್ತ್ ಉಂಟು ಬರೋಲಿ ಇಂಕ್ ಇಷ್ಟ ಅಂತ ಶಾಪ್ ಕ್ಯಾಂಪಸ್ ಗಿಫ್ಟ್ ಸಂಪನ್ಘಟ್ಟ ಮ್ಯಾಂಗ್ಳೂರ್ ಬಂತು ಮಾಡಲಿ ಪೂರ ಐಟಮ್ದ ಫೋಟೋ ಬರ್ಕೊಂಡು ಏನಂತೇಂದೆ ಮತ್ತೆ ಇದೇ ತೋಯಿನಿ ಹಾಯ್ ಗೈಸ್ ಎಂಗಳ ಕಡೆ ಗಿಫ್ಟ್ ಶಾಪ್ ಓದಿತ್ತ ಗಿಫ್ಟ್ ಶಾಪ್ಡ್ ಗಿಫ್ಟ್ ಮಾತದಿತ್ತು ನಿಂಗೆ ಇಲ್ಲಡೆ ಬತ್ತಾ
ಆ್ಯಂಡ್ ಇಂಕ ವ್ಲಾಗ್ ಎಂಡ್ ಮನ್ಪುರ ನೆನಪಿಜ್ಜೆ ಬತ್ತಿದ ತಕ್ಷಣ ಜೆತ್ತೆ ಅದೇಪಣ ಇತ್ತೆ ಮಸ್ತ್ ದೊಂಬು ಉಪ್ಪುನೇರ್ದ ಕಣ್ ಫುಲ್ ಉರಿಯೊಂದಿತ್ತು ನಂಚ ಬತ್ತ ಜೆತ್ತೆ ಅಂಚ ಇತ್ತೆ ಲಕ್ಕೊಂದು ಇತ್ತೆ ಲಕ್ಕದು ಫ್ರೆಶ್ ಅಪ್ ಆದ ಬನ್ನಾಗ ಸಡನ್ ನೆನಪಂಡೆ ನಾನು ವ್ಲಾಗ್ ಎಂಡ್ ಮಂದಿಜಿಂದ ಓಕೆ ಇಂಕ ಮಸ್ತ್ ಜನಕ್ಕೆ ಏನೊಂದು ಇತ್ತಾರೆ ಈ ವ್ಲಾಗ್ ಪಾಡುಜಾರ ವ್ಲಾಗ್ ಗ್ಯಾಪ್ ಕೊಡ್ಪಾರಂದು ಏನಗಳು ಮಾತಾಡಲ್ ಪನೊಂದಿತ್ತು ಹಿಂಗೆ ಕಂಟೆಂಟ್ ತಿಕ್ಕುಜಿ ಏನು ಇಲ್ಲ ಒಡ್ತಿ ದಾದ ಕಂಟೆಂಟ್ ಮನ್ಪುರನ್ ಗೊತ್ತಾಪುಜಿಂದ ಐಕಾಕು ಪಂಡಿರು ಕಂಟೆಂಟ್ ಇಜ್ಜಿನ ಮಲ್ಲಿಜಿರು ದಾದಾಂಡಲ್ ಮನ್ಪುಲೆ ಮಿನಿ ವ್ಲಾಗ್ ಮನ್ಪುಲೆ ಇಂಕುಲು ತೂಪ ಖುಷಿ ಆಪುಂಡು ಪಂಡಿರು ಸೊ ಐದು ಜನ ಇಂಕ ಮೋಕೆಡ್ ಪನ್ನಾಗ ಇಂಕೆ ಆ್ಯಂಡ್ ಅಕ್ಲೆಗೋಸ್ಕರ ಅಂಡಲ ಒಂಜಿ ವಾರಗೋ ಒಂಜಿ ವ್ಲಾಗ್ ಅಂಡಲ ಖಂಡಿತ ಪಾಡೋಡುಂಡು ಸೊ ಏನು ಈ ವ್ಲಾಗ್ ಪನ್ನೊಂದುಲ್ಲೆ ವೀಕಿಗೆ ಒಂಜಿ ವ್ಲಾಗ್ ಅಂಡಲ ಖಂಡಿತ ಮನ್ಪ ಏನು ಇಲ್ಲಡ್ ಕುಕಿಂಗ್ ಮಂತೊಂದುಪ್ಪ ದಾದಾಂಡಲ ಎಕ್ಸ್ಪೆರಿಮೆಂಟ್ ಇಂಚ ರೀಲ್ಸ್ ಇಡ್ ಮಾತ ತುಯಿನ ಮಾತ ಎಕ್ಸ್ಪೆರಿಮೆಂಟ್ ಮಂತೊಂದುಪ್ಪ ಅವು ಶೋಕ್ ಆಪುಂಡು ಕೆಲವರ ಸೊ ಐತ ಆ ವ್ಲಾಗ್ ಕುಕಿಂಗ್ ಮನ್ಪುನಾಗ ಅವು ಎಂಚ ಆಪುಂಡು ಆ ವ್ಲಾಗ್ನ ಅಂಡಲ ಖಂಡಿತ ಮಂತ್ ಪಾಡುವೆ ವೀಕಿಗೆ ಅಂಚನೆ ಮಾತೆರ್ಲಿ ಹಿಂಗೆ ಮಸ್ತ್ ಮೋಕೆ ಕೊರೊಂದುಲ್ಲ ಎನ್ನ ವ್ಲಾಗ್ಗೆ ಹಿಂಗೆ ಮಸ್ತ್ ಖುಷಿ ಆ್ಯಂಡ್ ಒಂದು ವ್ಲಾಗ್ ಜಸ್ಟ್ ಇಂಚನೆ ಓಪನ್ ಮಂದಿನಿ ನಾನು ಆ್ಯಂಡ್ ನಿಕಲ್ ನೈಟ್ ಮೋಕೆ ತೋದು ಹಿಂಗೆ ಖುಷಿ ಆಪುಂಡು ಅಂಚೆ ನನ್ನ ಫ್ರೆಂಡ್ಸ್ಲ ಮಸ್ತ್ ಸಪೋರ್ಟ್ ಮನ್ಪುವೆರು ಒಂಚೂರು ಕುಕಿಂಗ್ ದ ವ್ಲಾಗ್ ಇಜಿಂದ ಯೂನಿಯನ್ ಡೇದ ಮನ್ಪು ಪಂಡೆ ಖಂಡಿತ ಮನ್ಪೆ ಓಕೆ ಹಿಂಗೆ ಕಾಲೇಜ್ ಇಂಗ್ಲಿ ಫ್ರೀ ಟೈಮ್ ತಿಕ್ಕಂಡಲ್ಲ ಇದು ನಿಂಗೆ ಫ್ಯಾಮಿಲಿ ದೂರಂಡಲ್ಲ ಪೋಂಡಲ್ಲ ಇಜಿಂದ ಮಸ್ತ್ ನಿಂಗೆ ಸಜೆಸ್ಟ್ ಮಂತೇರು ಅಕ್ಕನ ಮದ್ಮೆದ ಸೀರೆದ ವ್ಲಾಗ್ ಮನ್ಪುಲೆ ನಮ್ಮನ ಸಾರಿ ಕಲೆಕ್ಷನ್ ಹೌಸ್ ಟೂರು ಹೋಮ್ ಟೂರ್ ಖಂಡಿತ ಮನ್ಪು ದಯಪಂಡ ನಿಂಕಲ್ ನಾ ಇಲ್ಲಿ ಒಕ್ಕೆಲ್ಲ ಅದು ಮಸ್ತ್ ಹಿಂಗೋಲ ಅಂಡಲ್ಲ ನಿಂಕಲ್ ಇಲ್ಲಿ ನನ್ನ ಸೆಟ್ ಆತಜ್ಜಿ ದಯಪಂಡ ಒರಿಯಾಗ್ಲ ಪುರ್ಸೊತ್ತಿಜ್ಜಿ ಅದೇ ಅಮ್ಮ ಹಿಂಗೆಲ್ಲ ಸಮ ಕಟ್ಟಿ ಕ್ಲೀನ್ ಆಯ್ತಜಿ ಒಂದು ವರ್ಷ ಒಂದು ಹೊತ್ತಿನಲ್ಲಿ ಹಿಂಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅದೇ ಪಂಡ ಇಂಕ್ಲು ಮಸ್ತ್ ವರ್ಷದಿಂಚ ಬಾಡಿಗೆ ಇಡ್ತೀನಿ ಅದ್ರ ಹಿಂಗೆ ಮಸ್ತ್ ಸಾಮಾನು ಇತ್ತಂಡು ಅವಿನ ಓಲ್ದಿ ಓಡು ಇಂಕ್ಲಿಗೆ ಅರ್ಥ ಹೊಂದಿಜ್ಜಿ ಇದನ್ನಲ್ಲ ಇಂಕ್ಲು ಕಾಲೇಜ್ ಒಪ್ಪ ಅಕ್ಕ ನಕುಲು ಬೇಲೆಗೆ ಒಪ್ಪೇರು ಪೊಪ್ಪಲು ಎಲ್ಲ ಡುಪ್ಪುಜೇರು ಸೊ ಇಲ್ಲಿ ಸಮ ಸೆಟ್ ಆತಜಿ ಅದ ಪಂಡೆ ಮಾತ್ರೆಗ್ಲೊಂಜಿ ಡ್ರೀಮ್ ಉಪ್ಪುನತ್ತೆ ಹೋಮ್ ಇಂಚೆನೆ ಸೆಟ್ ಆವೊಂದು ಎಂಕ್ಲಿಗೆ ಲಂಚೆ ಒಂಜಿ ಡ್ರೀಮ್ ಉಂಡು ಎಂಗಲ ಹೋಮ್ ಇಂಚೆನೆ ಸೆಟ್ ಮನ್ಪೊಡು ಆ ಹೋಮ್ ಏಪ ಸೆಟ್ ಆಪುಂಡು ಆನಿ ಖಂಡಿತ ಆ್ಯನ್ ಹೋಮ್ ಟೂರ್ ಮನ್ಪೆ ಅಮ್ಮನ ಲೆತ್ತೊಂದು ಮನ್ಪೆ ಹೋಮ್ ಟೂರು ಬಾಕಿದ ನಿಕ್ಕಲು ಕೊಡ್ತೀನಿ ಸಜೆಷನ್ ಅಂತೂ ಬೊಕೊಂಜಿ ಕ್ವಶನ್ ಆನ್ಸರ್ ಒಂಜಿ ಪಂದಿತ್ತೇರು ಪಂಡ ಸಬ್ಸ್ಕ್ರೈಬರ್ಸ್ಗೆ ಏನೋ ಕ್ವಶನ್ಗೆ ಆನ್ಸರ್ ಮನ್ಪುನಂಚಿನ ವ್ಲಾಗ್ ಮಸ್ತ್ ಜನ ತೂದಿತ್ತೆ ಅವಿನ ನಿಕ್ಲು ಈ ವ್ಲಾಗ್ ತೊಗೊಂಡಿತ್ತಿನಕ್ಲಿಗೆ ವಿನಿಂದ ದಾಲ ಕ್ವಶನ್ಸ್ಗೆ ಏನಿತ್ತೇನೆ ಕಮೆಂಟ್ ಮನ್ಪುಲೆ ಈ ವ್ಲಾಗ್ ಅಂದತ್ ನಿಕ್ಲು ಓವಂಡ ವ್ಲಾಗ್ ಕಮೆಂಟ್ ಮಂತಿತ್ತಾಡ ಅವು ಮಂಜಿ ಮಸ್ತ್ ಕ್ವಶನ್ ಇತ್ತನ ಖಂಡಿತ ಮಸ್ತ್ ಒಂಜಿ ಇರುವ ಅಂಚೆ ಕ್ವಶನ್ಸ್ ಇತ್ತಂಡ ಖಂಡಿತ ಐತಲ್ಲ ಏನು ವ್ಲಾಗ್ ಮನ್ಪೆ ಈ ವ್ಲಾಗ್ ಪನ್ನೊಂದಿಲ್ಲ ಏನು ವೀಕಿಗೆ ಒಂಜಿ ವ್ಲಾಗ್ ಅಂಡಲ್ಲ ಖಂಡಿತ ಪಾಡುವೆ ಅಂದು ಸೊ ಈತಿನ ಮೋಕೆ ಕೊಡ್ನಕ್ಕೆ ಮಸ್ತ್ ಥ್ಯಾಂಕ್ ಯು ನನ್ನ ಇಂಚೆನೆ ಕೊರಲಿ ನನ್ನ ವ್ಲಾಗನ್ನ ಲೈಕ್ ಮನ್ಪ್ಲಿ ಶೇರ್ ಮನ್ಪ್ಲಿ ಸಬ್ಸ್ಕ್ರೈಬ್ ಮನ್ಪ್ಲಿ ನೆಕ್ಸ್ಟ್ ವ್ಲಾಗ್ ತಿಕ್ಕ ಬಾಯ್